ಅದೊಂದು ಮದುವೆ ಮಂಟಪದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವರ ಹಾಗೂ ವಧುವಿನ ಕಡೆಯವರು ಆ ಸಂಭ್ರಮವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಸಿದ್ಧವಾಗಿ ನಿಂತಿದ್ರು. ಸಂಬಂಧಿಕರ ಕೈಯಲ್ಲಿರುವ ಮೊಬೈಲ್ ಫೋನ್ ಕ್ಯಾಮೆರಾ ಆನ್ ಆಗಿತ್ತು. ಛಾಯಾಗ್ರಾಹಕ ಆ ಅದ್ಭುತ ಕ್ಷಣವನ್ನ ಸೆರೆ ಹಿಡಿಯೋದಕ್ಕೆ ಅಂತ ಕಾದು ಕುಳಿತಿದ್ದ. ಅಷ್ಟು ಹೊತ್ತಿಗಾಗಲೇ ಆ ಮದುವೆ ಮನೆಯಲ್ಲಿ ಯಾರೂ ನಿರೀಕ್ಷೆ ಮಾಡದಂತಹ ಘಟನೆಯೊಂದು ನಡೆದೇ ಹೋಗಿತ್ತು. ಮದುವೆ ಮಂಟಪದಲ್ಲೇ ವರನಿಗೆ ವಧು ಕಪಾಳ ಮೋಕ್ಷ ಮಾಡಿದ್ದಾಳೆ. ಉತ್ತರ ಪ್ರದೇಶದ ಹಮೀರ್ಪುರದಲ್ಲಿ ಈ ಘಟನೆ ನಡೆದಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ವರ ವಧುವಿನ ಕೊರಳಿಗೆ ಹಾರವನ್ನ ಹಾಕಿದ್ದಾನೆ. ನಂತರ ವಧು ವರನ ಕೊರಳಿಗೆ ಹಾರವನ್ನ ಹಾಕಬೇಕಾಗಿತ್ತು. ಆದ್ರೆ ಆಕೆ ಹಾರ ಹಾಕದೆ ಏಕಾಏಕಿ ವರನಿಗೆ ಕಪಾಳ ಮೋಕ್ಷ ಮಾಡಿದ್ಲು. ಮದುವೆ ಮಂಟಪದಿಂದಲೇ ದರದರನೆ ಹೊರಗೆ ನಡೆದಿದ್ದಾಳೆ. ಈ ವೇಳೆ ಅಚಾನಕ್ಕಾಗಿ ಆದಂತಹ ಘಟನೆಗೆ ವರ ಕಕ್ಕಾಬಿಕ್ಕಿಯಾಗಿದ್ದಾನೆ. ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ.